ಎಲ್ಲ ವಿದ್ಯೆಗಳಿಗಿಂತ ಸುಲಭವಾದ ವಿದ್ಯೆ ಯಾವುದು ಅಂದರೆ 64 ವಿದ್ಯೆಯಲ್ಲಿ ಪುಸ್ತಕ ಓದ್ಬಿಟ್ಟು ಪರೀಕ್ಷೆಯಲ್ಲಿ ಬರೆಯೋದು. ಇನ್ಯಾವ ವಿದ್ಯೆನೂ ಕೂಡ ಸುಲಭ ಅಲ್ಲ, ಅದೊಂದೇ ವಿದ್ಯೆ ಸುಲಭ ನನ್ನ ಪ್ರಕಾರ. ಈವನ್ ನೀವು ರಂಗೋಲಿ ಬರಿಬೇಕಾದ್ರೂ ಸ್ಕಿಲ್ ಬೇಕು. ರಂಗೋಲಿ ಮನೇಲಿ ಸ್ಕಿಲ್ ಬೇಕು. ದಟ್ ಸ್ಕಿಲ್ ದಟ್ ಯು ಮಸ್ಟ್ ಎಂಡೋರ್ಡ್ ಇನ್ ಸೊ ಫಾರ್ ಆಸ್ ದಿ ಅಡ್ವೊಕೇಸಿ ಈಸ್ ಕನ್ಸರ್ನ್ಡ್, ಹೌ ಯು ಹ್ಯಾವ್ ಟು conduct a cross examination in the trial. In fact, that aspect was insofar as covered by Mr. S. Shankarappa, senior advocate from Bengaluru, and followed by ನಮ್ಮ ಪ್ರಾಣೇಶ್ ಅವ್ರದ್ದು ಒಂದು ಕಾರ್ಯಕ್ರಮ. ಅದು ಬೇಕಾಗಿತ್ತು. ಯಾಕೆಂದರೆ ನನ್ನೆಯಿಂದ ಬರೀ ನಾವು ಲಾ, ಕಾನ್ಸ್ಟಿಟ್ಯೂಷನ್, ಎವಿಡೆನ್ಸ್ ಆ್ಯಕ್ಟು, CPC, CRPC ಅಂತ ಹೇಳ್ಬಿಟ್ರೆ ಸ್ವಲ್ಪ ನಮಗೂ ಕೂಡ ಇದಾಗಿರ್ತದೆ. ಸೊ ರೆನಾಲ್ಡ್ ಅವರು ಐ ಥಿಂಕ್ ರೈಟ್ಲಿ ಆಸ್ ಇನ್ವೈಟೆಡ್ ದಿ ಪ್ರಾಣೇಶ್ ಅವ್ರನ್ನ ಇನ್ವೈಟ್ ಮಾಡಿ ನಮಗೆಲ್ಲ ಒಂದು ಅಟ್ಲೀಸ್ಟ್ ರಿವೈವ್ ಮಾಡಿದ್ರಿ ನಮ್ದೊಂದು ಸಲ. ಇಲ್ಲಾಂದರೆ ನಮ್ಗೆ ಅದೇ ಬುಕ್ಕು, ಅದೇ ಪುಸ್ತಕ, ನಾವು ಅಂದರೆ ಬರೀ ಜಡ್ಜಸ್ ಅಲ್ಲ, ಇವನ್ ಅಡ್ವೊಕೇಟ್ಸ್ ಕೂಡ ಆಗಿದೆ, ಬರೀ ಅದರಲ್ಲೇ ನಾವು ತುಂಬ ಹೋಗ್ಬಿಟ್ಟಿರ್ತೀವಿ. ಸೊ ಅದರಿಂದ ಅದು ಒಂದು ಕಾರ್ಯಕ್ರಮ ಮಾಡಿದ್ರು.